ಬೆದರ್ದ ಇಲ್ಲ ಅಂತ ದಾಲಜ್ಜಿತ್ತೆ ಬೆದರ್ದಲ್ಲ ಪೂರ ಮಗ್ಗದ ಮುಟ್ಟ ಮುಟ್ಟ ಆತಂದು ಅಡ್ಡ ಬೀದಿಗಡದೆ ಜೀವನದೇ ಬೀಡಿ ಕಟ್ಟದ್ದು ಇನ್ನು ಜೀವನ ಅಂತ ಒಳ್ಳೆಯರು ಭಾರಿ ಕಷ್ಟದ ಒಂಜಿ ಸ್ಥಿತಿ ಒಳ್ಳೆಯರು ದಾಲಜ್ಜಿ ಗತಿ ಜನ ತಾತನ ಜೋಕುಲ್ಲಜ್ಜಿ ಏರ್ಲಜ್ಜಿ ಮಾಯ ಪನ್ಪನಾರ ಒಂಜಿ ಇಲ್ಲಡೆ ಬೈದ ಆರ್ನ ಸ್ಥಿತಿ ತುನಾಗ ಭಾರಿ ಒಂಜಿ ಶೋಚನೀಯ ಸ್ಥಿತಿ ಒಳ್ಳೆಯರು ಅವತ್ತಂದೆ ಜೋಕುಲು ಲಜ್ಜಿ ಮಕ್ಕಳಿಗೆ ಇನಿ ಇಲ್ಲಿ ಇನ್ನಿ ಪೂರ್ಣ ಎಲ್ಲೆ ಪೂರ್ಣ ಆ ಒಂಜಿ ಪರಿಸ್ಥಿತಿ ಉಂಡು ಪೂರ ಎರೆಗಳ ಮಕ್ಕಳಿಗೆ ತೀರ್ನಾತೆ ಒಂಜಿ ಸಹಾಯ ಮನ್ಪ್ಲೇ ಬಣ್ಣದು ಯಾನು ನಿರ್ಲಡ ದಾನಿಲೆಡ ನಟ್ಟೊಂದುಂಡೆ ಯಾನ ಮೋಹನ್ ದಾಸ್ ಅಮ್ಮೆಂಬಳ ಬಂಡದು ಇನಿ ಕುರ್ನಾಡು ಗ್ರಾಮದ ಅಭ್ಯಮಾರ ಪನ್ಪನ ಅಂಚಿನ ಒಂಜಿ ಜಾಗಿ ಎಂಕ್ಲು ಬೈದ ಮುಲ್ಪ ಒಂಜಿ 5 ಕುಟುಂಬದಕ್ಲು ಇತ್ತೇರು ಇತ್ತೆ ಉಪ್ಪು ನಿಂಜ 2 ಕುಟುಂಬದಕ್ಲು ಮಾತ್ರ ಬೇತೆ 2 ಕುಟುಂಬದಕ್ಲು 2-3 ಕುಟುಂಬದಕ್ಲು ಪೋದು ಇಲ್ಲು ಕಟ್ಟದು ಕುಳ್ಳುದೇರು ಮುಲ್ಪ ರುಕ್ಮಾಯ ಪನ್ಪನಾರ ಒಂಜಿ ಇಲ್ಲಡೆ ಬೈದ ಆರ್ನ ಸ್ಥಿತಿ ತುನಾಗ ಭಾರಿ ಒಂಜಿ ಶೋಚನೀಯ ಸ್ಥಿತಿ ಒಳ್ಳೆಯರು ಇನಿ ಇಲ್ಲಿ ಇನ್ನಿ ಪೂರ್ಣ ಎಲ್ಲೆ ಪೂರ್ಣ ಆ ಒಂಜಿ ಪರಿಸ್ಥಿತಿ ಉಂಡು ಇನಿ ಅಜ್ಪ ವರ್ಷದಲ್ಲ ಮಿತ್ ಈ ರುಕ್ಮಯ ಮುಳ್ಳೆರೆಗೆ ಪ್ರಾಯ ಅಂಡು ಆಂಡ ಯಾರಿಗೆ ಬೆನಿಯರೆ ತೀರುಜಿ ಆರ್ನ ಮಡುದಿ ವಿಜಯ ಬೀಡಿ ಕಟ್ಟದ್ದು ಇನ್ನು ಜೀವನ ಮಂತ ಒಳ್ಳೆಯರು ಭಾರಿ ಕಷ್ಟದ ಒಂಜಿ ಸ್ಥಿತಿ ಒಳ್ಳೆಯರು ಈ ಇಲ್ಲಿ ಯಾಪ ಬೂರ್ನೊಂದು ಪಡೆಯರೆ ಸಾಧ್ಯ ಇಜ್ಜಿ ಅಂಚಿನ ಬಡ್ಸಾಲ ಬರೋದುಂಡು ಕೀರಿ ಕೊಟ್ಟದು ಬಡ್ಸಾಲ ಬರೋದುಂಡು ಅವತ್ತಂದೆ ಜೋಕುಲು ಲಜ್ಜಿ ಮಕ್ಕಳಿಗೆ ಇನಿ ಎಂಕ್ ಮುಕ್ಲ ವಿಷಯ ಎಂಕ ಟಿ ವಿಡು ಪಣಿಯರ್ನೇ ಎಂಕೆ ಕನ್ನಡ ನೀರು ಹಾಕೊಂಡು ಅಂಡ ಮುಕ್ಲ ನನದ ಸ್ಥಿತಿ ಎಂಚಿನ ಮನ್ಪನ ಅಂದು ನಂಗೆ ಗೊತ್ತಜ್ಜಿ ಅಂಡ ದಾನಿಲಿತ್ತೇರಂಡ ಮಕ್ಕಳಿಗೆ ಒಂಜಿ ಸಹಾಯ ಮನ್ಪೇರಂದು ಎನ್ನ ಒಂಜಿ ಕನಸು ಅವು ಅಕ್ಕಲಿಗೆ ಅವು ಮನಸ್ಸಾದು ಪೋಡು ಎನ್ನ ಕನಸು ಅಕ್ಕಲಿಗೆ ಮನಸ್ಸಾವಡು ಪಂಡದು ಏನು ದೇವರಡ ನಟ್ಟೊಂದುಲ್ಲೆ ಪೂರ ಎರೆಗಳ ಮಕ್ಕಳಿಗೆ ತೀರ್ನಾತೆ ಒಂಜಿ ಸಹಾಯ ಮನ್ಪಲೆ ಪಂಡದು ಏನು ನಿರ್ಲಡ ಅಕ್ಕಲ್ಡ ದಾನಿಲೆಡ ನಟ್ಟೊಂದುಲ್ಲೆ ಮಕ್ಕಳಿಗೆ ಒಂಜಿ ಶೌಚಾಲಯಕ್ಕೆ ಪೋಡಂಡಲ್ಲ ಕತ್ತಲೆ ಆವಡು ಕತ್ತಲೆ ಆವಂದೆ ಮಕ್ಕಳಿಗೆ ಶೌಚಾಲಯ ಪೋಪುನಂಚಿನ ಪರಿಸ್ಥಿತಿ ಮುಕ್ಕಳ ಇಜ್ಜಿ ತಗೊಂಡ ಒಂಜಿ ಕಾಂಡ ಹಿಡ್ದು ಬಯ್ಯ ಮುಟ್ಟ ಮುಕ್ಕಳು ಒಂಜಿ ಪಡಿಕೆ ಮೇಪೆರ ಆವಡು ಅಥವಾ ಒಂಜಿ ಟಾಯ್ಲೆಟ್ಗೆ ಹೋಗ್ಯಾರ ಆವಡು ಒಂದು ಕತ್ತಲೆ ಆಂಡ ಮಾತ್ರ ಮಕ್ಕಳಿಗೆ ಒಂಜಿ ಟಾಯ್ಲೆಟ್ ಇಜ್ಜಿನ ಇಜ್ಜಿ ಮಕ್ಕಳಿಗೆ ಟಾಯ್ಲೆಟ್ ಆ ಒಂಜಿ ಇಲ್ಲ ಸ್ಥಿತಿ ಒಳ್ಳೆಯರು ಇದು ಎಂಕ್ಲು ಬೈದ ಈ ಸಾದಿ ತೂನಾನೇ ಸಾದಿಲಜ್ಜಿ ಈ ಇಲ್ಲಡೆ ಬರಿಯರೆ ಇಂಚಿನ ಅವಸ್ಥೆ ಆಪುನೊಂದು ಪನೆಯರೆ ಸಾಧ್ಯ ಇಜ್ಜಿ ಅಂಚ ಅದು ದಾನಿಲು ಪೂರ ನೆಕ್ ಸಾಕಾರ ಮನ್ಪೋಡು ಒಂದು ಇಕ್ಲ ಕಳಕಳಿದ್ದ ಒಂಜಿ ವಿನಂತಿ ಮಂತೊಂದುಲ್ಲೆ ಎನ್ನ ಬುದ್ಧರ ವಿಜಯ ಬಂದದು ಎಂಗ್ಲು ಭಾರಿ ಕಷ್ಟದ ಜೀವನ ದೆಪ್ಪುನಿ ಅರೆಗ್ಲ ಉಸರಜ್ಜಿ ಎಂಕ್ಲ ಉಸರಪ್ಪುಜಿ ಅಡ್ಡ ಬೀದಿಗಡದು ಎಂಗ್ಲು ಜೀವನ ದೆಪ್ಪುನಿ ಎಂಗ್ನ ಇಲ್ಲಿ ದುಮ್ಮು ಮುಳಿತ ಇಲ್ಲಿತ್ತನು ಬಣ್ಣಾಗ ಮದಿಮೆದ ಬಣ್ಣಾಗ ಆಯ್ದಕ್ಕ ಇಂದೆತ್ತದು ಓಡುದ ಪಾಡ್ನು ಬೆದರ್ದ ಅವು ಇತ್ತ ಇನ್ನೆಲ್ಲ ಮಗ್ಗುರ್ನೊಂದು ಪನ್ನೆರಡು ಸಾಧ್ಯ ಅಜ್ಜಿ ಎಂಗ್ಲಿ ದಾಲಜ್ಜಿ ಗತಿ ಜನ ಕಾತನ ಎಂಗ್ಲಿ ಜೋಕುಲ್ಲಜ್ಜಿ ಏರ್ಲಜ್ಜಿ ಎಂಗ್ಲಿ ದಾದ ಮನ್ಪೋಡು ಪಲ್ಲೆಗೆ ಆ ಕಷ್ಟಡು ಜೀವನ ದಿಪ್ಪುನಿ ಭಾರಿ ಬಂಗೋಡು ಕಷ್ಟಡು ಜೀವನ ದಿಪ್ಪುನಿ ಎಂಗಳು ತೆಂಜಿ ಓಡಬಾರ್ದು ಎಂಕ್ಳು ಒಂಜಿ ಈ ಬೆದರ್ದ ಇಲ್ಲು ಅಂತ ದಾಲಜ್ಜಿತ್ತೆ ಬೆದರ್ದಲ್ಲ ಪೂರ ಮಗ್ಗದ ಮುಟ್ಟ ಮುಟ್ಟ ಆತಂದು ದಾಲ ಪ್ರಯೋಜನ ಅಜ್ಜಿ ಅರೆಗ್ಲ ಸರಪುಜಿ ಕೆಬಿಲಕ್ಕೆ ಏನುಜಿ ದಾದ ಮನ್ಪುನು ಪಲ್ಲೆಗೆ ಇವರ ಒಂದು ಮನೆಯ ಶೋಚನೀಯ ಸ್ಥಿತಿಯನ್ನು ನೋಡಿ ಕುರ್ನಾಡು ಗ್ರಾಮ ಪಂಚಾಯತಿನವರು ಕೂಡ ಇವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ PDO ಅವರು. ಅದನ್ನು ಈಗ ನಿಮ್ಮ ಮುಂದೆ ಓದ್ತೇನೆ. ದಿನಾಂಕ 4/6/2025 ಈ ಒಂದು ಪತ್ರ ಎಚ್ಚರಿಕೆಯ ನೋಟಿಸು ಉಲ್ಲೇಖ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರ ವಿಡಿಯೋ ಸಂವಾದ ದಿನಾಂಕ 24/5/2025 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಬೇಗನೆ ಆರಂಭವಾಗಿರುತ್ತದೆ. ಭಾರತೀಯ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಶೇಷ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ಆಗಿಂದಾಗೆ ಯೆಲ್ಲೋ ಅಲರ್ಟ್ ಮತ್ತು ರೆಡ್ ಅಲರ್ಟ್ ಘೋಷಣೆಯಾಗಿರುತ್ತದೆ. ಮುಂದಿನ 2 ತಿಂಗಳು ವ್ಯಾಪಕವಾಗಿ ಧಾರಾಕಾರವಾಗಿ ಅತಿ ಹೆಚ್ಚು ಮಳೆ ಸುರಿಯಲಿರುವ ಮುನ್ಸೂಚನೆ ಇರುವುದರಿಂದ ಕುರ್ನಾಡು ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ
ಮನೆ ಹಾನಿಗೊಂಡ ಅವಡ ಸಂಭವಿಸುವ ಸಾಧ್ಯತೆಗಳಿರುವ ಕಾರಣ ಅಪಾಯಕಾರಿ ಮನೆಗಳ ಕುಟುಂಬವನ್ನು ಸ್ಥಳಾಂತರಿಸಲು ಆದೇಶ ನೀಡಿರುತ್ತಾರೆ. ಮುಂದುವರಿದು, ನೀವು ವಾಸಿಸುತ್ತಿರುವ ಮನೆಯು ಅಪಾಯಕಾರಿ ಸ್ಥಿತಿಯಲ್ಲಿರುವುದು ಸ್ಥಳ ಭೇಟಿ ಸಂದರ್ಭದಲ್ಲಿ ಕಂಡುಬರುತ್ತದೆ. ಆದುದರಿಂದ ತಾವುಗಳು ಎಚ್ಚರಿಕೆಯಿಂದ ಇದ್ದು ಯೆಲ್ಲೋ ಅಲರ್ಟ್ ಮತ್ತು ರೆಡ್ ಅಲರ್ಟ್ ಸಮಯದಲ್ಲಿ ಗ್ರಾಮ ಪಂಚಾಯತ್ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಳ್ಳಲು ಈ ಮೂಲಕ ಸೂಚಿಸಿದೆ. ಹಾಗೂ ಈ ನೋಟಿಸು ಮೂಲಕ ತಿಳಿದು ತಾವುಗಳು ಸ್ಥಳಾಂತರಗೊಳ್ಳಲು ಕ್ರಮ ವಹಿಸದೆ ವಿಳಂಬ ಮಾಡಿದಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ ಭವಿಷ್ಯದಲ್ಲಿ ಅನಾಹುತ ಅವಘಡ ಸಂಭವಿಸಿದಲ್ಲಿ ಸಂಪೂರ್ಣವಾಗಿ ತಾವೇ ನೇರ ಜವಾಬ್ದಾರಿಯಾಗುತ್ತೀರಿ ಎಂದು ಈ ಮೂಲಕ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಬಹುದಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕುರ್ನಾಡ್ ಗ್ರಾಮ ಪಂಚಾಯತಿ. ಪ್ರತಿಯನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಉಳ್ಳಾಲ ದಕ್ಷಿಣ ಕನ್ನಡ ಇವರಿಗೆ ಮಾಹಿತಿಗಾಗಿ ಸಲ್ಲಿಸಿದೆ. 2. ಮಾನ್ಯ ತಹಸೀಲ್ದಾರರು, ತಾಲೂಕು ಕಚೇರಿ ಉಳ್ಳಾಲ ದಕ್ಷಿಣ ಕನ್ನಡ ಇವರಿಗೆ ಮಾಹಿತಿಗಾಗಿ ಸಲ್ಲಿಸಿದೆ. ಪಂಚಾಯತ್ ಆಫೀಸಿಂದ ಇವರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಆದರೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಇದರಲ್ಲಿ ಬರೆಯಲಿಲ್ಲ. ಖಾಲಿ ಹೇಳ್ಬೇಕು ಮಾತ್ರ ಅಂತ ಎದ್ದೇಳಬೇಕು ಅಂತ ಮಾತ್ರ ಒಂದು ಈ ಮನೆಯಿಂದ ಹೊರಗೆ ಹೋಗಿ ಎಲ್ಲಿಯಾದರೂ ಗಂಜಿ ಕಾಳಜಿ ಕೇಂದ್ರದಲ್ಲಿ ಉಳ್ಕೊಳ್ಳಿ ಮಾತ್ರ ಹೇಳಿದ್ದಾರೆ. ಆದರೆ ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಯಾವುದೇ ಅಧಿಕಾರಿಯೂ ಬಂದು ಇಲ್ಲಿ ಇವರಿಗೆ ಒಂದು ಧೈರ್ಯ ತುಂಬಿರುವುದಿಲ್ಲ. ಊರೆಲ್ಲ ಮುಕ್ಳಿಗೆ ತೀರ್ನಾತೆ ಒಂಜಿ ಸಹಾಯ ಮನ್ಪುಲೆ ಬಣ್ಣದು ಯಾನು ನಿರ್ಲ ಅಕ್ಕುಡ ದಾನಿಲೆಡ ನಟ್ಟೊಂದುಲ್ಲೆ.